ಓಂ ನಮೋ ಭಗವತೆ ವಾಸುದೇವಾಯ. ಓಕೆ, ಶ್ರೀಮದ್ ಭಾಗವತಂ ಮೊದಲ ಸ್ಕಂದ ಮೊದಲ ಶ್ಲೋಕ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದಿಯಸ್ಯ ಯತೋ ಅನ್ವಯಾತ್ ಇತರಶ್ಚಾರ್ಥೇಷು ಅಭಿಜ್ಞಾಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮೂಯಂತಿ ಯತ್ ಸೂರಯ ತೇಜೋ ವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷಾ ಧಾಮ್ನಾ ಸೇವ್ನಾ ಸದಾ ನಿರಸ್ತಂ ಕುಹಕಂ ಸತ್ಯಂ ಪರಮಾ ಧೀಮಹಿ. ಓಕೆ, ಹರೇ ಕೃಷ್ಣ. ರಿಪೀಟ್ ಮಾಡಿ ಎಲ್ಲರೂ. ಓಂ 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 ಓ ನನ್ನ ಭಗವಂತನೇ. ನಮಃ ನಮಃ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಸಲ್ಲಿಸುತ್ತಿದ್ದೇನೆ. ಭಗವತೆ ಭಗವತೆ ದೇವೋತ್ತಮ ಪುರುಷನಾದ ಪುರುಷನಾದ ವಾಸುದೇವಾಯ ವಾಸುದೇವಾಯ ವಾಸುದೇವನಿಗೆ ವಾಸುದೇವನ ಪುತ್ರ ಅಥವಾ ಆದಿದೇವನಾದ ಶ್ರೀಕೃಷ್ಣನಿಗೆ ಜನ್ಮಾದಿ ಸೃಷ್ಟಿ ಮತ್ತು ಲಯ ಸೃಷ್ಟಿ ಮತ್ತು ಲಯ ಅಸ್ಯ ಈ ವ್ಯಕ್ತ ಬ್ರಹ್ಮಾಂಡದ ಯಾರಿಂದ ಅನ್ವಯಾತ್ ನೇರವಾಗಿ ಇತರತ ಪರ್ಯಾಯವಾಗಿ ಮತ್ತು ಅರ್ಥೇಷು ಕಾರಣಗಳಲ್ಲಿ ಅಭಿಜ್ಞ ಸ್ವತಂತ್ರನು ಬ್ರಹ್ಮ ವೇದ ಜ್ಞಾನವನ್ನು ಹೃದಯದ ಪ್ರಜ್ಞೆಯಿಂದ ಯಾರು ಆದಿಕವಯೇ ಪ್ರಪ್ರಥಮವಾಗಿ ಮರುಳಾಗಿದ್ದಾರೆಯೋ ಯಾರ ಬಗ್ಗೆ ಮಹರ್ಷಿಗಳು ದೇವತೆಗಳು ತೇಜ ಅಗ್ನಿ ವಾರಿ ನೀರು ಮೃದ ಭೂಮಿ ಯದಾ ವಿನಿಮಯ ಕ್ರಿಯೆ ಪ್ರತಿಕ್ರಿಯೆಗಳು ಯತ್ರ ವಿಸರ್ಗ ಪ್ರತಿಕ್ರಿಯಾ ವಿಭಾಗಗಳಾದ ತ್ರಿಗುಣಗಳು ದಿವ್ಯ ಪರಿವಾರಗಳೊಂದಿಗೆ ಸ್ವಯಂ ಸಂಪನ್ನನಾದ ಸದಾ ಯಾವಾಗಲೂ ಇಲ್ಲದಿರುವುದು ಮಾಯೆ ಸತ್ಯಂ ಸತ್ಯ ಪರಂ ಪರಾತ್ಪರ ಧೀಮಹಿ ನಾನು ಧ್ಯಾನಿಸುತ್ತೇನೆ. ಎಲೆ ಸ್ವಾಮಿ ವಸುದೇವ ಪುತ್ರನಾದ ಶ್ರೀಕೃಷ್ಣನೇ, ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ, ನಿನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ದೇವೋತ್ತಮನಾದ ಶ್ರೀಕೃಷ್ಣನೇ ಪರಮ ಸತ್ಯ, ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣ ಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು. ಅವನಿಗೆ ಮಿಗಿಲಾದ ಕಾರ್ಯಕಾರಣ ಇನ್ನೊಂದಿಲ್ಲವಾದ್ದರಿಂದ ಅವನು ಸ್ವತಂತ್ರ. ಶ್ರೀಕೃಷ್ಣನೇ ಮೊದಲು ಮೂಲ,
ಮೊದಲು ಮೂಲ ಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನು ಬೋಧಿಸಿದನು. ಅಗ್ನಿಯಲ್ಲಿ ಜಲ, ಜಲದಲ್ಲಿ ನೆಲದಂತ ಮಾಯಾಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿವರೇಣ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಗಾಗ್ತಾರೆ. ಅವನಿಂದಾಗಿಯೇ ಪ್ರಕೃತಿಯ 3 ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಕ ಮತ್ತು ಅವಾಸ್ತವಾದರೂ ವಾಸ್ತವ ಎಂಬಂತೆ ಕಾಣುತ್ತದೆ ಎಂದೇ ಐಕ ಜಗತ್ತಿನ ಮಾಯಾಬಿಂಬಗಳಿಂದ ಸರ್ವದ ಮುಕ್ತವಾದ ತನ್ನ ಪಾರಮಾರ್ಥಿಕ ದಿವ್ಯಧಾಮದಲ್ಲಿ ನಿತ್ಯ ನಿರಂತರನಾಗಿರುವ ಕೃಷ್ಣನನ್ನು ಧ್ಯಾನಿಸುತ್ತೇನೆ, ಏಕೆಂದ್ರೆ ಅವನೇ ಪರಮ ಸತ್ಯ. ಎಸ್, ಈಗ ರಿಪೀಟ್ ಮಾಡುವ ಅನುವಾದ. ಎಲೆ ಸ್ವಾಮಿ, ವಸುದೇವ ಪುತ್ರನಾದ ಶ್ರೀಕೃಷ್ಣನೇ, ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ, ನಿನಗೆ ಭಕ್ತಿಪೂರ್ವಕ ನಮಿಸುತ್ತೇನೆ. ದೇವೋತ್ತಮನಾದ ಶ್ರೀಕೃಷ್ಣನೇ, ಪರಮ ಸತ್ಯ, ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣ ಪುರುಷನಾದುದರಿಂದ ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯುಳ್ಳವನು. ಅವನಿಗೆ ಮಿಗಿಲಾದ ಕಾರ್ಯಕಾರಣ ಶ್ರೀಕೃಷ್ಣನೇ ಮೊದಲು ಮೂಲ. ಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನು ಬೋಧಿಸಿದವನು. ಅಗ್ನಿಯಲ್ಲಿ ಜಲ, ಜಲದಲ್ಲಿ ನೆಲದಂತ ಮಾಯಾಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿವರೇಣ್ಯರು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು. ಅವನಿಂದಾಗಿಯೇ ಪ್ರಕೃತಿಯ 3 ಗುಣಗಳಿಗೆ ತಾತ್ಕಾಲಿಕವಾಗಿ ರೂಪುಗೊಂಡ ಐಕ ಜಗತ್ತು ವಾಸ್ತವಾದರೂ ವಾಸ್ತವ ಎಂಬಂತೆ ಕಾಣುತ್ತವೆ ಎಂದೇ ಐಕ ಜಗತ್ತಿನ ಮಾಯಾಬಿಂಬಗಳಿಂದ ಸರ್ವದಾ ಮುಕ್ತವಾದ ತನ್ನ ಪಾರಮಾರ್ಥಿಕ ದಿವ್ಯಧಾಮದಲ್ಲಿ ನಿತ್ಯ ನಿರಂತರನಾಗಿರುವ ಶ್ರೀಕೃಷ್ಣನು ಧ್ಯಾನಿಸುತ್ತೇನೆ, ಏಕೆಂದ್ರೆ ಅವನೇ ಪರಮ ಸತ್ಯ. ಈಗ ಭಾವಾರ್ಥ ದೊಡ್ಡದುಂಟು, 1 ನಿಮಿಷ. ಈಗ ಓದ್ಲಿಕ್ಕೆ ಆಲ್ಫಾಬೆಟ್ ಎ ಇಂದ ಸ್ಟಾರ್ಟ್. ಯಾರೆಲ್ಲ ಎ ಇದ್ದೀರಿ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಎ ಅವರಿಗೆ ಚಾನ್ಸ್ ಈಗ, ಮತ್ತೆ ಬಿ, ಆ ರೀತಿ ಎಲ್ಲರಿಗೂ. ಎ ಇದ್ದವರು ಹ್ಯಾಂಡ್ ರೈಸ್ ಮಾಡಿ. ಫಸ್ಟಿಗೆ ಕಾಮಾಕ್ಷಿ ಕೃಷ್ಣ ಮಾತಾಜಿ ಎ ಲೆಟರ್ ಸ್ಟಾರ್ಟಿಂಗ್ ಇಂದ. ಓಕೆ. ಎಸ್. ಅಲಂಕೃತ ಹರೇ ಕೃಷ್ಣ. ಫಸ್ಟಿಗೆ ಅಲಂಕೃತ ಅನ್ಮ್ಯೂಟ್ ಮಾಡಿ ದಯವಿಟ್ಟು. ಅಲಂಕೃತ ಇಲ್ವಾ? ಓಕೆ. ನೆಕ್ಸ್ಟ್ ಆಶಾ ಕಿರಣ್. ನಮಸ್ತೆ ಪ್ರಭುಜಿ. ನಮಸ್ತೆ. ಎಸ್. ಓದಿ ಮಾತಾಜಿ ಭಾವಾರ್ಥ. ಒಂದೊಂದು ಪ್ಯಾರ ಓದ್ಲಿಕ್ಕೆ ನಿಮಗೆ ಜಸ್ಟ್, ಮತ್ತೆ ಬೇರೆಯವ್ರಿಗೆ ಚಾನ್ಸ್ ಉಂಟು. ಎಸ್, ಓದಿ. ದೇವೋತ್ತಮ ಪುರುಷನಾದ ವಾಸುದೇವನು, 1 ನಿಮಿಷ ಗುರುಜಿ. ಪ್ರಸ್ತಾಪವು ವಾಸುದೇವ ದೇವಕಿಯರ ದೈವಿ ಪುತ್ರನಾದ ಸ್ವಾಮಿ ಶ್ರೀಕೃಷ್ಣನನ್ನೇ ನೇರವಾಗಿ ಸೂಚಿಸುತ್ತದೆ.
ಈ ಸಂಗತಿಯನ್ನು ಈ ಕೃತಿಯಲ್ಲಿ ಹೆಚ್ಚು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಶ್ರೀಕೃಷ್ಣನ ಮೂಲ ದೇವೋತ್ತಮ ಪುರುಷ ಮತ್ತು ಉಳಿದವರೆಲ್ಲರೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆ ಪರಮ ಪುರುಷನ ಅಂಶಜ್ವರು ಎಂದು ವೇದವ್ಯಾಸರು ದೃಢವಾಗಿ ಹೇಳುತ್ತಾರೆ. ಶ್ರೀಲಾ ಜೀವ ಗೋಸ್ವಾಮಿಯವರು ತಮ್ಮ ಕೃಷ್ಣ ಸಂದರ್ಭ ಗ್ರಂಥದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮೂಲ ಜೀವಿಯಾದ ಬ್ರಹ್ಮದೇವರು ತಮ್ಮ ಬ್ರಹ್ಮ ಸಂಹಿತೆಯ ಗ್ರಂಥದಲ್ಲಿ ಶ್ರೀಕೃಷ್ಣನ ವಿಷಯವನ್ನು ಹೆಚ್ಚು ಸಾರೋತ್ತವಾಗಿಯೂ ಧಾರಾಳವಾಗಿಯೂ ವಿವರಿಸಿದ್ದಾರೆ. ಸಾಮವೇದ ಉಪನಿಷತ್ತಿನಲ್ಲಿ ಶ್ರೀಕೃಷ್ಣನು ದೇವಕಿಯ ದೈವಿ ಪುತ್ರನೆಂಬುದು ಕೂಡ ಹೇಳಲಾಗಿದೆ. ಆದ್ದರಿಂದ ಈ ಸ್ತೋತ್ರದಲ್ಲಿ ಅರಿತುಕೊಳ್ಳುವುದಾದಲ್ಲಿ ಅದು ಸರ್ವಕರ್ಷಕ ಎಂಬ ಅರ್ಥವು ಕೃಷ್ಣ ಪದವನ್ನು ಸೂಚಿಸುವ ನಾಮವಾಗಿರಬೇಕು. ಭಗವದ್ಗೀತೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಶ್ರೀಕೃಷ್ಣನು ತಾನು ಮೂಲತಃ ದೇವಾದಿದೇವ ಪರಮ ಪುರುಷೋತ್ತಮನೆಂದು ಆತ್ಮ ಪ್ರತಿಷ್ಠಾಪಾರ್ಥನದಲ್ಲಿ ಹೇಳಿದ್ದಾನೆ. ಇದನ್ನು ಅರ್ಜುನ ಹಾಗೂ ಋಷಿ ವರೇಣ್ಯರಾದ ನಾರದರು, ವ್ಯಾಸರು ಮೊದಲಾದವರು ದೃಢಪಡಿಸಿದ್ದಾರೆ. ಪದ್ಮಪುರಾಣದಲ್ಲಿ ದೇವರು ಅಸಂಖ್ಯಾತ ನಾಮಗಳಲ್ಲಿ ಕೃಷ್ಣನಾಮವು ಪ್ರಮುಖವಾದುದೆಂದು ಭಗವಂತನ ಸಕಲ ರೂಪಗಳು ಕೇವಲ ವಾಸುದೇವನೇ ಆಗಿದ್ದಾನೆ ಎಂದು ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ವಸುದೇವ ಎಂಬ ಹೆಸರು ಸ್ಪರ್ಧಿಸುವವಾಗಿ ವಾಸುದೇವ ದೇವಕಿಯರು ದೈವಿ ಪುತ್ರನನ್ನೇ ಸೂಚಿಸುತ್ತದೆ. ಸನ್ಯಾಸದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದ ಪರಮಹಂಸರು ಶ್ರೀಕೃಷ್ಣನನ್ನು ಸದಾ ಧ್ಯಾನಿಸುತ್ತಾನೆ. ಧನ್ಯವಾದ. ಶಂಸಿ ಗುರುಜಿ ತಪ್ಪಿದ್ರೆ. ಓಕೆ, ಸರಿ. ನೆಕ್ಸ್ಟ್ ಅಲಂಕೃತ. ಒಂದು ನಿಮಿಷ. ಎಲ್ಲಿಂದ ಓದ್ಬೇಕು? ಓದಿ. ವಾಸುದೇವ. ವಾಸುದೇವ ಅಥವಾ ಭಗವಾನ್ ಶ್ರೀಕೃಷ್ಣನು ಸರ್ವ ಕಾರಣಗಳ ಕಾರಣಕರ್ತ. ಅಸ್ತಿತ್ವದಲ್ಲಿರುವ ಸಕಲವು ಅವನಿಂದಲೇ ಉದ್ಗಮವಾದವು. ಇದು ಹೀಗೆ ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಶ್ರೀಮದ್ ಭಾಗವತವನ್ನು ಮಹಾಬಾಹು ಮಹಾಪ್ರಭು ಶ್ರೀ ಚೈತನ್ಯರು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ನಿಷ್ಕಳಂಕ ಪುರಾಣ ಎಂಬ ವರ್ಗಿಸಲಾಗಿದೆ. ಏಕೆಂದರೆ ಒಂದು ನಿಮಿಷ. ಓದಿ. ಓದಿ ಮಾತಾಜಿ. ಏಕೆಂದರೆ ಇದು ಶ್ರೀಕೃಷ್ಣನ ದಿವ್ಯ ನಿರೂಪಣೆಯನ್ನು ಹೊಂದಿದೆ. ಶ್ರೀಮದ್ ಭಾಗವತದ ಇತಿಹಾಸವು ಭವ್ಯವಾದುದು. ಇದನ್ನು ಶ್ರೀ ವೇದವ್ಯಾಸರು ಪರಮಾಧಿಕಾರ ಜ್ಞಾನದಲ್ಲಿ ಪಾರಮಾಧಿಕಾರ ಜ್ಞಾನದಲ್ಲಿ ಪರಿಪಕ್ವತೆಯನ್ನು ಗಳಿಸಿದ ಅನಂತರ ಸಂಕಲಿಸಿದ್ದರು. ಅವರು ಇದನ್ನು ತಮ್ಮ ಗುರುಗಳಾದ ಶ್ರೀ ನಾರದರು ಆದೇಶ ಅನುಸಾರ ರಚಿಸಿದರು. ವೇದವ್ಯಾಸರು ವೇದಾಂತ ಸೂತ್ರಗಳ ಅಥವಾ ಬ್ರಹ್ಮಸೂತ್ರಗಳ, ಪುರಾಣಗಳು ಮತ್ತು ಮಹಾಭಾರತ ಸೇರಿದಂತೆ 4 ವೇದ ಭಾಗಗಳಿಂದ ಕೂಡಿದ ಸಕಲ ವೇದ ಸಾಹಿತ್ಯವನ್ನು ಸಂಕಲಿಸಿದರು. ಇಷ್ಟಾದರೂ ಅವರಿಗೆ ತೃಪ್ತಿಯಾಗಿರಲಿಲ್ಲ. ಆಗ ತೃಪ್ತಿಯನ್ನು ಗಮನಿಸಿದ ಗುರು ನಾರದರು ದೇವೋತ್ತಮ ಪರಮಪುರುಷ ಕೃಷ್ಣನ ಪಾರಮಾರ್ಥಿಕ ಚಟುವಟಿಕೆಗಳನ್ನು
ಓಕೆ, ಪಾರಮಾರ್ಥಿಕ ಚಟುವಟಿಕೆಗಳನ್ನು ಕುರಿತು ಬರೆಯುವಂತೆ ಸಲಹೆ ಮಾಡಿದರು. ಶ್ರೀಕೃಷ್ಣನ ಆ ಪಾರಮಾರ್ಥಿಕ ಚಟುವಟಿಕೆಗಳನ್ನು ಈ ಗ್ರಂಥದ 10ನೇ ಸ್ಕಂದದಲ್ಲಿ ನಿಷ್ಕೃಷ್ಟವಾಗಿ ವಿವರಿಸಲಾಗಿದೆ. ಆದರೆ ಮೂಲಸತ್ವ ಸಾರವನ್ನು ಗ್ರಹಿಸಲು ವಿವಿಧ ಪ್ರಕಾರ ಜ್ಞಾನ ಅರ್ಜನೆಯಿಂದ ಕ್ರಮವಾಗಿ ಮುಂದುವರಿಯಬೇಕು. ಎಸ್, ಈಗ ನೆಕ್ಸ್ಟ್ ಎಸ್ ಅರ್ಚನಾ. ಹರೇ ಕೃಷ್ಣ. ಅರ್ಚನಾ ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ನೆಕ್ಸ್ಟ್ ಪ್ಯಾರಾ. ಸರಿ ಕಾಣ್ತಿಲ್ಲ. ಸೃಷ್ಟಿಯ ಮೂಲ ಅಲ್ಲಿಂದ ಅಲ್ವಾ ಪ್ರಭುಜಿ? ಸೃಷ್ಟಿಯ ಮೂಲವನ್ನು ತಿಳಿಯಲಿಚ್ಛಿಸುವ ತಾತ್ವಿಕ ಮನಸ್ಸಿನ ಸಹಜ ಅಪೇಕ್ಷೆ. ಅಂತಹ ಮನಸ್ಸುಳ್ಳವನು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳನ್ನು ಕಾಣುತ್ತಾನೆ, ಅವುಗಳ ನಿವಾಸಿಗಳನ್ನು ಕುರಿತು ಊಹಿಸುತ್ತಾನೆ. ಇಂತಹ ಜಿಜ್ಞಾಸೆಗಳು ಮಾನವ ಸಹಜವಾದದ್ದು, ಏಕೆಂದರೆ ಮಾನವ ಹುಟ್ಟಿನಿಂದಲೇ ಹೆಚ್ಚು ಬುದ್ಧಿ ಮತ್ತು ಪ್ರಜ್ಞೆಯನ್ನು ಬೆಳೆಸಿಕೊಂಡವನು. ಇಂತಹ ಜಿಜ್ಞಾಸೆಗಳಲ್ಲೆಲ್ಲ ಶ್ರೀಮದ್ ಭಾಗವತದ ಕರ್ತೃ ನೇರ ಉತ್ತರ ನೀಡಿದ್ದಾರೆ. ಸ್ವಾಮಿ ಶ್ರೀಕೃಷ್ಣನೇ ಸಕಲ ಸೃಷ್ಟಿಯ ಮೂಲ ಎಂದು ಅವರು ಹೇಳುತ್ತಾರೆ. ಅವನು ಬ್ರಹ್ಮಾಂಡದ ಸೃಷ್ಟಿಕರ್ತನೂ ಹೌದು, ಲಯಕರ್ತನೂ ಹೌದು. ದೈವಿ ಇಚ್ಛೆಯಂತೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಐಹಿಕ ಪ್ರಪಂಚ ವ್ಯವಸ್ಥೆಯ ಸೃಷ್ಟಿಯಾಗುತ್ತದೆ. ಅದು ಕೆಲ ಕಾಲ ಪಾಲನೆಗೊಂಡು ನಂತರ ಅವನಿಚ್ಛೆಯಂತೆಯೇ ಲಯವಾಗುತ್ತದೆ. ಆದ್ದರಿಂದಲೇ ವಿಶ್ವದ ಸಕಲ ಚಟುವಟಿಕೆಗಳ ಹಿಂದೆ ಆ ಪರಮ ಪುರುಷನ ಇಚ್ಛಾ ಬಲವಿದೆ. ಸೃಷ್ಟಿಕರ್ತನನ್ನು ನಂಬದ ನಾನಾ ಬಗೆಯ ನಾಸ್ತಿಕರಿರುವುದು ನಿಜ. ಈ ನಾಸ್ತಿಕತೆ ಅವರ ಅಜ್ಞಾನದ ಫಲ. ಉದಾಹರಣೆಗೆ ಹೇಳುವುದಾದರೆ, ಆಧುನಿಕ ವಿಜ್ಞಾನಿ ಬಾಹ್ಯಾಕಾಶ ಉಪಗ್ರಹಗಳನ್ನು ಸೃಷ್ಟಿಸಿದ್ದಾನೆ. ಹಲವೊಂದು ಏರ್ಪಾಟುಗಳಿಂದ ಅಂತರಿಕ್ಷಕ್ಕೆ ಹಾರಿಸಲಾಗುವ ಈ ಉಪಗ್ರಹಗಳು ಬಹುದೂರದಲ್ಲಿರುವ ವಿಜ್ಞಾನಿಯಿಂದ ನಿಯಂತ್ರಿಸಲ್ಪಡುತ್ತವೆ. ಅಂತೆಯೇ ಅಸಂಖ್ಯಾತ ನಕ್ಷತ್ರಗಳು ಮತ್ತು ಗ್ರಹಗಳಿಂದ ಕೂಡಿದ ಸಕಲ ಬ್ರಹ್ಮಾಂಡಗಳು ದೇವೋತ್ತಮ ಪರಮ ಪುರುಷನ ಬುದ್ಧಿ ಶಕ್ತಿಯಿಂದ ನಿಯಂತ್ರಿತವಾಗಿವೆ. ಧನ್ಯವಾದ. ಎಸ್, ನೆಕ್ಸ್ಟ್. ಓಕೆ, ಅರ್ಚನಾ ಆಯ್ತು. ಎ ಮಂಜುಳಾ. ಎಸ್, ಎ ಮಂಜುಳಾ ಓದಿ ಮಾತಾಜಿ. ನೆಕ್ಸ್ಟ್ ಪ್ಯಾರ ಬಂದಿಲ್ಲ ಗುರುಜಿ. ಬಂದಿದೆ ಓದಿ. ಪರಮ ಸತ್ಯ ಅಥವಾ ದೇವೋತ್ತಮ ಪುರುಷರೇ ಸಕಲ ವ್ಯಕ್ತಿಗಳಲ್ಲಿ ಪ್ರಧಾನವೆಂದು ವೇದ ಸಾಹಿತ್ಯದಲ್ಲಿ ಹೇಳಿದೆ. ಪ್ರಥಮ ಸೃಷ್ಟಿಯಾದ ಬ್ರಹ್ಮನಿಂದ ಹಿಡಿದು ಒಂದು ಸಣ್ಣ ಇರುವೆಯವರೆಗೂ ಎಲ್ಲವೂ ಪ್ರತ್ಯೇಕ ಜೀವಿಗಳು. ಬ್ರಹ್ಮನಿಂದ ಮೇಲಕ್ಕೂ ಪ್ರತ್ಯೇಕ ಸಾಮರ್ಥ್ಯಗಳಿರುವ ಇತರ ಜೀವಿಗಳಿದ್ದಾರೆ. ಅಂತೆಯೇ ದೇವೋತ್ತಮ ಪುರುಷನು ಒಬ್ಬ ಪುರುಷ. ಇತರ ಜೀವಿಗಳಂತೆಯೇ ಅವನು ಒಬ್ಬ ಪ್ರತ್ಯೇಕ ಪುರುಷ. ಆದರೆ ಅವನು ಪರಮಪ್ರಭು ಅಥವಾ ಪರಮ ಪುರುಷ. ಅವನು ಪರಮ ಮೇಧಾವಿಯಾಗಿದ್ದು ಹಲವು ಬಗೆಯ ಲೋಕೋತ್ತರವಾದ ಕಲ್ಪನಾತೀತ ಶಕ್ತಿಗಳನ್ನು ಹೊಂದಿದ್ದಾನೆ. ಮಾನವನು ತನ್ನ ಬುದ್ಧಿಶಕ್ತಿಯಿಂದ ಬಾಹ್ಯಾಕಾಶದಲ್ಲಿ ಚಲಿಸುವ ಕೃತಕ ಉಪಗ್ರಹವನ್ನು ಸೃಷ್ಟಿಸಬಹುದಾದರೆ, ಮಾನವನಿಗೆ ಮಿಗಿಲಾದ ಪ್ರಚಂಡ ಬುದ್ಧಿಶಕ್ತಿಯು ಇನ್ನೂ ಅದ್ಭುತವಾದ ವಸ್ತುಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಒಂದು ನಿಮಿಷ. ಎಸ್, ಓದಿ. ಸೃಷ್ಟಿಸಬಹುದು ಎಂಬುದನ್ನು ಸುಲಭವಾಗಿ ಊಹಿಸಬಹುದು. ವಿವೇಕಶಾಲಿಗಳು ಈ ತರ್ಕವನ್ನು ಸುಲಭವಾಗಿ ಒಪ್ಪಿಕೊಳ್ಳುವರು. ಆದರೆ ಇದನ್ನು ಎಂದೂ ಒಪ್ಪದ ಹಠಮಾರಿ ನಾಸ್ತಿಕರಿದ್ದಾರೆ. ಶ್ರೀ ವೇದವ್ಯಾಸರಾದರೂ ಈ ಮಹಾ ವೇದಾವಿಯನ್ನು ಪರಮೇಶ್ವರ ಎಂದು ತಕ್ಷಣ ಒಪ್ಪಿಕೊಳ್ಳುತ್ತಾರೆ. ಪರ ಅಥವಾ ಪರಮೇಶ್ವರ ಅಥವಾ ದೇವಾದಿದೇವನಾದ ಪರಮಪುರುಷನೆಂದು ಕರೆಯಲಾಗುವ ಆ ಮಹಾ ಮೇಧಾವಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾರೆ. ಭಗವದ್ಗೀತೆಯಲ್ಲಿ ಹಾಗೂ ಶ್ರೀ ವೇದವ್ಯಾಸರು ರಚಿಸಿರುವ ಇತರ ಶಾಸ್ತ್ರ ಗ್ರಂಥಗಳಲ್ಲಿ, ವಿಶೇಷವಾಗಿ ಶ್ರೀಮದ್ ಭಾಗವತದಲ್ಲಿ ಅಂಗೀಕರಿಸಲಾಗಿರುವಂತೆ
ಆ ಪರಮೇಶ್ವರನೇ ಶ್ರೀಕೃಷ್ಣನು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತನ್ನನ್ನು ಬಿಟ್ಟು ಬೇರೊಂದು ಪರತತ್ವ ಇಲ್ಲವೆಂದು ಹೇಳುತ್ತಾನೆ. ಆದ್ದರಿಂದಲೇ ಶ್ರೀ ವೇದವ್ಯಾಸರು ಪರತತ್ವ ಶ್ರೀಕೃಷ್ಣನನ್ನು ಆರಾಧಿಸುತ್ತಾರೆ. ಶ್ರೀಕೃಷ್ಣನ ಪಾರಮಾರ್ಥಿಕ ದಿವ್ಯ ಚಟುವಟಿಕೆಗಳನ್ನು 10ನೆಯ ಸ್ಕಂದದಲ್ಲಿ ವರ್ಣಿಸಲಾಗಿದೆ. ಧನ್ಯವಾದಗಳು ಗುರುಜಿ. ಎ ಆಯ್ತು. ಈಗ ನೆಕ್ಸ್ಟ್ ಬಿ ಗೆ ಬರುವ. ಒಂದು ನಿಮಿಷ. ಭೀಮಶಂಕರ್ ಇಲ್ವಾ? ಓಕೆ, ಎಸ್. ಬಿ ಭವಾನಿ ದಾವಣಗೆರೆ. ಎಸ್, ಹರೇ ಕೃಷ್ಣ. ಓದ್ತೀನಿ ಗುರುಜಿ. ಒಂದು ನಿಮಿಷ. ಎಸ್, ಓದಿ ಮಾತಾಡಿ. ನೀತಿಗೆಟ್ಟ ನಿರ್ಲಜ್ಜ ವ್ಯಕ್ತಿಗಳು ಒಮ್ಮೆಲೆ 10ನೆಯ ಸ್ಕಂದಕ್ಕೆ, ಅದರಲ್ಲೂ ವಿಶೇಷವಾಗಿ ಶ್ರೀಕೃಷ್ಣನ ರಾಸ ನೃತ್ಯವನ್ನು ವರ್ಣಿಸುವ 5 ಅಧ್ಯಾಯಗಳಿಗೆ ಜಿಗಿಯುತ್ತಾರೆ. ಶ್ರೀಮದ್ ಭಾಗವತದ ಈ ಭಾಗವು ಈ ಅನನ್ಯ ಸಾಹಿತ್ಯದ ಅತ್ಯಂತ ರಹಸ್ಯವಾದ ಭಾಗ. ಭಗವಂತನ ಅತೀಂದ್ರಿಯ ಜ್ಞಾನದ ಪರಿಪೂರ್ಣ ಅರಿವಿಲ್ಲದವರು ಶ್ರೀಕೃಷ್ಣನ ರಾಸ ನೃತ್ಯ ಹಾಗೂ ಗೋಪಿಯರೊಡನೆ ಅವನ ಪ್ರೇಮ ವ್ಯವಹಾರಗಳ ಪೂಜನೀಯ ಅಲೌಕಿಕ ಲೀಲೆಗಳನ್ನು ತಪ್ಪಾಗಿ ಗ್ರಹಿಸುವ ಸಂಭವವೇ ಹೆಚ್ಚು. ಇದು ಅತ್ಯಂತ ಆಧ್ಯಾತ್ಮಿಕ ವಿಷಯವಾಗಿದೆ. ಐಹಿಕ ವ್ಯಾಪಾರಗಳಿಂದ ಮುಕ್ತರಾಗಿ ಕ್ರಮೇಣ ಪರಮಹಂಸತ್ವ ಪಡೆದಂತಹವರು ಮಾತ್ರ ಈ ರಾಸ ನೃತ್ಯವನ್ನು ಪಾರಮಾರ್ಥಿಕ ದೃಷ್ಟಿಯಿಂದ ಆಹ್ವಾದಿಸಬಲ್ಲರು. ಆದ್ದರಿಂದಲೇ ಶ್ರೀ ವೇದವ್ಯಾಸರು ಶ್ರೀಕೃಷ್ಣನ ಲೀಲೆಯ ಸಾರವನ್ನು ಆಸ್ವಾದಿಸುವ ಮೊದಲು ವಾಚಕನಿಗೆ ಕ್ರಮೇಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ರೂಢಿಸಿಕೊಳ್ಳಲು ಅವಕಾಶ ನೀಡುತ್ತಾರೆ ಎಂದೇ ಅವರು ಪೂರ್ವಕವಾಗಿಯೇ ಧೀಮಹಿ ಗಾಯತ್ರಿ ಮಂತ್ರವನ್ನು ಆವಾಹಿಸುತ್ತಾರೆ. ಈ ಗಾಯತ್ರಿ ಮಂತ್ರವು ಆಧ್ಯಾತ್ಮಿಕ ಉತ್ಕರ್ಷ ಸಾಧಿಸಿದವರಿಗೆ ಮಾತ್ರ ಲಭ್ಯ. ಗಾಯತ್ರಿ ಮಂತ್ರ ಜಪ ಮಾಡುವುದರಲ್ಲಿ ಯಶಸ್ವಿಯಾದವರು ಮಾತ್ರ ಸ್ವಾಮಿಯ ಪಾರಮಾರ್ಥಿಕ ದಿವ್ಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ಗಾಯತ್ರಿ ಮಂತ್ರವನ್ನು ಯಶಸ್ವಿಯಾಗಿ ಜಪಿಸುವ ಬ್ರಾಹ್ಮಣನ ಗುಣಗಳನ್ನು ಪಡೆಯಬೇಕು, ಅಥವಾ ಸತ್ವಗುಣಾಢ್ಯನಾಗಿ ಯಶಸ್ವಿ ರೀತಿಯಲ್ಲಿ ಗಾಯತ್ರಿ ಮಂತ್ರ ಜಪಿಸುವ ಅರ್ಹತೆಯನ್ನು ಗಳಿಸಬೇಕು. ಅನಂತರ ಭಗವಂತನ ನಾಮ ರೂಪ ಗುಣ ಇತ್ಯಾದಿಯಾಗಿ ದಿವ್ಯ ಸಾಕ್ಷಾತ್ಕಾರ ಪಡೆಯುವ ಹಂತವನ್ನು ತಲುಪಬೇಕು. ಧನ್ಯವಾದ ಗುರುಜಿ. ನೆಕ್ಸ್ಟ್ ಭವಾನಿ ಆಯ್ತು. ಬಿಂದು ಅಮರ್. ಎಸ್, ಬಿಂದು ಅಮರ್. ಹರೇ ಕೃಷ್ಣ. ಬಿಂದು ಅಮರ್. ಹರೇ ಕೃಷ್ಣ ಪ್ರಭುಜಿ. ಎಸ್, ಓದಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಓದಿ. ಸ್ಕ್ರೀನ್ ಕಾಣ್ತಾ ಇಲ್ಲ. ಕಾಣ್ತಾ ಇದೆ. ಶ್ರೀಮದ್ ಭಾಗವತವು ಸ್ವಾಮಿಯ ಅಂತರಂಗ ಶಕ್ತಿಯಿಂದ ರೂಪುಗೊಂಡಿರುವ ಭಗವಂತನ ಸ್ವರೂಪದ ನಿರೂಪಣೆಯಾಗಿಯೇ ಆಗಿದೆ. ಈ ಅಂತರಂಗ ಶಕ್ತಿಯು ನಮ್ಮ ಅನುಭವಕ್ಕೆ ಎಟುಕುವ ಪ್ರಪಂಚವನ್ನು ರೂಪಿಸಿದ ಬಹಿರಂಗ ಶಕ್ತಿಗಿಂತ ಬೇರೆಯೇ ಆಗಿದೆ. ಶ್ರೀ ವೇದವ್ಯಾಸರು ಈ ಶ್ಲೋಕದಲ್ಲಿ ಇವೆರಡರ ನಡುವಣ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಪ್ರಕಟಿತ ಅಂತರಂಗ ಶಕ್ತಿಯೇ ಸತ್ಯವಾದುದು. ಐಹಿಕ ಅಸ್ತಿತ್ವದ ರೂಪದಲ್ಲಿ ಪ್ರಕಟಗೊಂಡ ಬಹಿರಂಗ ಶಕ್ತಿ ಕೇವಲ ತಾತ್ಕಾಲಿಕವಾದದ್ದು ಹಾಗೂ ಮರುಭೂಮಿಯ ಮೃಗಜಲದಂತೆ ಮಾಯೆ ಎಂದು ಶ್ರೀ ವೇದವ್ಯಾಸರು ಹೇಳುತ್ತಾರೆ. ಮರುಭೂಮಿಯ ಮೃಗಜಲದಲ್ಲಿ ನೀರಿರುವುದಿಲ್ಲ, ನೀರಿನ ತೋರಿಕೆ ಮಾತ್ರ ಇರುತ್ತದೆ. ನಿಜವಾಗಿ ನೀರು ಬೇರೆಲ್ಲೋ ಇರುತ್ತದೆ. ಪ್ರಕಟಿತ ವಿಶ್ವ ಸೃಷ್ಟಿಯು ಸತ್ಯವೆಂಬಂತೆಯೇ. ಗೋಚರಿಸುತ್ತದೆ. ಆದರೆ ಇದು ಸತ್ಯದ ನೆರಳಾಗಿದ್ದು ಮೂಲ ಸತ್ಯವು ಆಧ್ಯಾತ್ಮಿಕ ಲೋಕದಲ್ಲಿದೆ. ಪರಮ ಸತ್ಯವು ಆಧ್ಯಾತ್ಮಿಕ ಆಕಾಶದಲ್ಲಿದೆ, ಲೌಕಿಕ ಆಕಾಶದಲ್ಲ. ಲೌಕಿಕ ಆಕಾಶದಲ್ಲಿ ಪ್ರತಿಯೊಂದು ಸಾಪೇಕ್ಷವಾದ ಸತ್ಯವಾಗಿದೆ. ಅಂದರೆ ಒಂದು ಸತ್ಯ ಮತ್ತೊಂದನ್ನು ಅವಲಂಬಿಸಿರುತ್ತದೆ. ಈ ವಿಶ್ವ ಸೃಷ್ಟಿಯು ಪ್ರಕೃತಿಯ 3 ಗುಣಗಳ ಪರಸ್ಪರ ಕ್ರಿಯೆ ಮತ್ತು ಪ್ರಕ್ರಿಯೆಗಳ ಪರಿಣಾಮ. ಬ್ರಹ್ಮ, ಇಂದ್ರ, ಚಂದ್ರ ಮೊದಲಾದಂತಹ ವರಿಷ್ಠ ದೇವತೆಗಳೂ ಸೇರಿದಂತೆ ವಿವಿಧ ವಂಶಗಳಲ್ಲಿ ಜನ್ಮ ತಾಳುವ
ಬದ್ಧಾತ್ಮರ ದಿಗ್ಭ್ರಾಂತ ಮನಸ್ಸಿಗೆ ಸತ್ಯದ ಮಾಯಾಬಿಂಬವನ್ನು ತೋರಿಸುವ ರೀತಿಯಲ್ಲಿ ತಾತ್ಕಾಲಿಕ ಪ್ರಕಟಣೆಗಳು ಸೃಷ್ಟಿಗೊಂಡಿವೆ. ವಾಸ್ತವವಾಗಿ ವ್ಯಕ್ತ ಜಗತ್ತಿನಲ್ಲಿ ಸತ್ಯವಿಲ್ಲ. ದೇವೋತ್ತಮ ಪರಮ ಪುರುಷನು ತನ್ನ ಪಾರಮಾರ್ಥಿಕ ಪರಿವಾರದೊಂದಿಗೆ ಶಾಶ್ವತವಾಗಿ ನೆಲೆಸಿರುವ ಆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿಜವಾದ ಸತ್ಯವು ಇರುವುದರಿಂದ ಇಲ್ಲಿಯೂ ಸತ್ಯ ಇರುವಂತೆ ತೋರುತ್ತದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಬಿ ಆಯ್ತು. ನೆಕ್ಸ್ಟ್ ಡಿ, ಡಾಕ್ಟರ್ ಅರುಣ. ಎಸ್, ಡಾಕ್ಟರ್ ಅರುಣ. ಡಾಕ್ಟರ್ ಅರುಣ, ಹರೇ ಕೃಷ್ಣ. ಡಾಕ್ಟರ್ ಅರುಣ ಇಲ್ವಾ? ಡಾಕ್ಟರ್ ಅರುಣ, ಹರೇ ಕೃಷ್ಣ. ಡಾಕ್ಟರ್ ಅರುಣ. ಓಕೆ, ನೆಕ್ಸ್ಟ್ ದಯಾ. ಒಂದು ನಿಮಿಷ. ದಯಾ ದಯಾ ಒಂದು ನಿಮಿಷ. ದಯಾರಾಮ್, ಹರೇ ಕೃಷ್ಣ. ದಯಾರಾಮ್ ಅವರೇ, ಸಾರಿ, ದಯಾರಾಮ್, ಹರೇ ಕೃಷ್ಣ. ದಯಾರಾಮ್, ಹರೇ ಕೃಷ್ಣ. ದಯಾರಾಮ್ ನೋಡಿ, ನಿಮಗೆ ಚಾನ್ಸ್ ಕೊಡುವಾಗ ನೀವು ಅನ್ಮ್ಯೂಟ್ ಮಾಡೋದಿಲ್ಲ. ದೀಪಕ್ ಶೇಟ್. ಹರೇ ಕೃಷ್ಣ. ದೀಪಕ್ ಶೇಟ್ ಓದಿ ಸರ್. ಹರೇ ಕೃಷ್ಣ. ಓದಿ. ಮುಖ್ಯ ತಂತ್ರಜ್ಞನು ಜಟಿಲವಾದ ಸಂಕೀರ್ಣವಾದ ಕಟ್ಟಡದ ನಿರ್ಮಾಣದಲ್ಲಿ ಸ್ವತಃ ಭಾಗವಹಿಸುವುದಿಲ್ಲ. ಆದರೆ ಕಟ್ಟಡ ನಿರ್ಮಾಣವು ಅವನ ಮಾರ್ಗದರ್ಶನದಲ್ಲೇ ನಡೆಯುವುದರಿಂದ ಅವನಿಗೆ ಕಟ್ಟಡದ ಮೂಲೆ ಸಂಧಿ ಗೊಂದಿಗಳೆಲ್ಲ ಗೊತ್ತು. ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ನಿರ್ಮಾಣದ ಸಕಲ ವಿಷಯಗಳು ಗೊತ್ತು. ಅಂತೆಯೇ ಈ ಬ್ರಹ್ಮಾಂಡದ ವಿದ್ಯಮಾನಗಳು ದೇವತೆಗಳಿಂದ ನಿರ್ವಹಿಸಲ್ಪಟ್ಟರೂ ಬ್ರಹ್ಮಾಂಡದ ಸೃಷ್ಟಿ ಕಾರ್ಯದಲ್ಲಿ ಸರ್ವೋಚ್ಚ ತಂತ್ರಜ್ಞ ಎನ್ನಬಹುದಾದ ದೇವಾದಿದೇವನಿಗೆ ವಿಶ್ವದ ಪ್ರತಿ ವಿವರವೂ ಗೊತ್ತು. ಅವನು ಈ ಜಗತ್ತಿನ ಮೂಲೆಗಳಲ್ಲೂ ಬಲ್ಲ. ಈ ಐಹಿಕ ಸೃಷ್ಟಿಯಲ್ಲಿ ಬ್ರಹ್ಮನಿಂದ ಹಿಡಿದು ನಿಕೃಷ್ಟ ಜೀವಿಯಾದ ಇರುವವರೆಗೂ ಯಾರೂ ಸ್ವತಂತ್ರರಲ್ಲ. ಎಲ್ಲದರಲ್ಲೂ ಭಗವಂತನ ಕೈವಾಡವನ್ನು ಕಾಣಬಹುದು. ಲೌಕಿಕವಾದ ಎಲ್ಲ ಮೂಲ ಧಾತುಗಳು ಹಾಗೂ ಆಧ್ಯಾತ್ಮ ಕಿರಣಗಳು ಅವನಿಂದಲೇ ಉದ್ಭವವಾಗುತ್ತದೆ. ಹಾಗೂ ಈ ಐಹಿಕ ಜಗತ್ತಿನಲ್ಲಿ ಸೃಷ್ಟಿಯಾದದ್ದೆಲ್ಲ ಪರಮ ಸತ್ಯನು ದೇವೋತ್ತಮ ಪುರುಷನು ಆದ ಶ್ರೀಕೃಷ್ಣನಿಂದ ಸ್ಫುರಿಸಿದ ಐಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ನಡುವಣ ಕ್ರಿಯೆಗಳ ಫಲವೇ ಆಗಿವೆ. ಒಬ್ಬ ರಸಾಯನಶಾಸ್ತ್ರಜ್ಞನು ಪ್ರಯೋಗಾಲಯದಲ್ಲಿ ಜಲಜನಕ ಮತ್ತು ಆಮ್ಲಜನಕ ಮತ್ತು ಆಮ್ಲಜನಕಗಳ ಮಿಶ್ರಣ ಇಲ್ಲಿ ಉಂಟು. ಹರೇ ಕೃಷ್ಣ. ಹರೇ ಕೃಷ್ಣ. ಜಲಜನಕ ಮತ್ತೆ ಆಮ್ಲಜನಕ ಮಿಶ್ರಣ ಓದಿ ಸರ್. ಜಲಜನಕ ಮತ್ತು ಆಮ್ಲಜನಕಗಳ ಮಿಶ್ರಣದಿಂದ ನೀರನ್ನು ತಯಾರಿಸಬಹುದು. ಕಾಣ್ತಾ ಇಲ್ವಾ? ನೀರನ್ನು ತಯಾರಿಸಬಹುದು. ಆದರೆ ವಾಸ್ತವವಾಗಿ ಅವನು ಆ ದೇವಾದಿದೇವನ ಪ್ರೇರಣೆಯಿಂದಲೇ ಪ್ರಯೋಗಾಲಯದಲ್ಲಿ ನೀರು ತಯಾರಿಸುವ ಕಾರ್ಯದಲ್ಲಿ ತೊಡಗಿರುತ್ತಾನೆ. ಈ ಕಾರ್ಯದಲ್ಲಿ ಅವನು ಬಳಸುವ ವಸ್ತುಗಳನ್ನು ಭಗವಂತನೇ ಒದಗಿಸಿದ್ದಾನೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆ ದೇವೋತ್ತಮನಿಗೆ ಸಕಲವೂ ತಿಳಿದಿದೆ. ಈ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವಿವರಗಳು ಅವನ ಅವಗಾಹನೆಗೆ ಬಂದಿದೆ. ಅವನು ಸಂಪೂರ್ಣ ಸ್ವತಂತ್ರನು. ಅವನನ್ನು ಚಿನ್ನದ ಗಣಿಗೆ ಹೋಲಿಸಲಾಗಿದೆ. ಅವನು ಚಿನ್ನದ ಗಣಿಯಾದರೆ ವಿವಿಧ ರೂಪ ಆಕಾರಗಳಲ್ಲಿರುವ ಜಗತ್ತಿನ ಸೃಷ್ಟಿಗಳೆಲ್ಲ ಚಿನ್ನದಿಂದ ತಯಾರಿಸಲಾದ ಚಿನ್ನದ ಉಂಗುರ, ಕಂಠಿಹಾರವೇ ಮೊದಲಾದವುಗಳಿದ್ದಂತೆ ಚಿನ್ನದ ಉಂಗುರ, ಚಿನ್ನದ ಕಂಠಿಹಾರ ಗುಣಾತ್ಮಕವಾಗಿ ಗಣಿಯಲ್ಲಿರುವ ಚಿನ್ನವೇ. ಆದರೆ ಗಾತ್ರ ವಿಸ್ತಾರಗಳ ಮೊತ್ತದಲ್ಲಿ ಗಣಿಯ ಚಿನ್ನ ಭಿನ್ನವಾದದ್ದು. ಆದುದರಿಂದಲೇ ಪರಮಸತ್ಯವು ಏಕಕಾಲದಲ್ಲಿ ಒಂದೇ ಆಗಿದ್ದು ಭಿನ್ನವೂ ಆಗಿರುತ್ತದೆ. ಯಾವುದೊಂದು ಪರಮ ಸತ್ಯಕ್ಕೆ ಸಂಪೂರ್ಣವಾಗಿ ಸರಿಸಮವಾಗಲಾರರು.
ಅಂತೆಯೇ ಪರಮ ಸತ್ಯದಿಂದ ಯಾವುದೂ ಸ್ವತಂತ್ರವಲ್ಲ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ನೆಕ್ಸ್ಟ್ ಓಕೆ, ಆಗ ದಯ ಚಾನ್ಸ್ ಕೊಟ್ಟರೆ ದೀಪಾ ನಾಗರಾಜ್. ಎಸ್, ದೀಪಾ ನಾಗರಾಜ್. ದೀಪಾ ನಾಗರಾಜ್. ಹರೇ ಕೃಷ್ಣ. ಓದಿ ಮಾತಾಜಿ, ಒಂದು ನಿಮಿಷ. 49:50. ಎಸ್, ಓದಿ ಮಾತಾಜಿ. ಓದ್ಲ ಪ್ರಭುಜಿ? ಓದಿ ಓದಿ ಓದಿ. ವಿಶ್ವದ ಸಾಧನಾ ಶಿಲ್ಪ ಬ್ರಹ್ಮನಿಂದ ಹಿಡಿದು ನಿಷ್ಕೃಷ್ಟ ಜೀವಿ ಇರುವೆಯವರೆಗೂ ಎಲ್ಲ ಬದ್ಧಾತ್ಮರು ಸೃಜನಶೀಲರು. ಆದರೆ ಇವರಾರು ಪರಮ ಪ್ರಭುವಿನಿಂದ ಸ್ವತಂತ್ರರಲ್ಲ. ತಾನು ಹೊರತು ಬೇರೆ ಸೃಷ್ಟಿಕರ್ತನೇ ಇಲ್ಲ ಎಂದು ಐಹಿಕವಾದಿಗಳು ತಪ್ಪಾಗಿ ಭಾವಿಸಿರುತ್ತಾರೆ. ಇದನ್ನೇ ಮಾಯೆ ಅಥವಾ ಭ್ರಮೆ ಎಂದು ಕರೆಯಲಾಗುತ್ತದೆ. ಅಲ್ಪಜ್ಞಾನಿಗಳಾದ ಕಾರಣ ಐಹಿಕವಾದಿಗಳು ತಮ್ಮ ದೋಷಯುಕ್ತ ಇಂದ್ರಿಯಗಳ ಸಂವೇದನೆಯ ಪರಿಧಿಯಾಚೆ ನೋಡಲಾರರು ಎಂದೇ ಅವರು ಬೌದ್ಧ ದ್ರವ್ಯ ಪದಾರ್ಥಗಳು ಮಹಾ ಮೇಧಾವಿಯ ನೆರವಿಲ್ಲದೆ ತಮಗೆ ತಾವೇ ರೂಪುಗೊಳ್ಳುತ್ತವೆ ಎಂದು ಭಾವಿಸುತ್ತಾರೆ. ಈ ವಾದವನ್ನು ಶೀಲ ವೇದವ್ಯಾಸರು ಈ ಶ್ಲೋಕದಲ್ಲಿ ಹೀಗೆ ಖಂಡಿಸಿದ್ದಾರೆ: ಪ್ರತಿಯೊಂದರ ಮೂಲಕ ಪರಮ ಪೂರ್ವ ಅಥವಾ ಪರಮ ಸತ್ಯವೇ ಆಗಿರುವುದರಿಂದ ಯಾವುದೂ ಪರಮ ಸತ್ಯದ ಒಡಲಿನಿಂದ ಸ್ವತಂತ್ರವಾಗಿರಲಾರದು. ದೇಹಕ್ಕೆ ಏನಾದರೂ ತಕ್ಷಣವೇ ದೇಹದಾರಿಗೆ ಅರಿವಾಗುತ್ತದೆ. ಅಂತೆಯೇ ಸೃಷ್ಟಿಯು ಪರಾತ್ಪರನ ಒಡಲಿದಂತೆ. ಆದ್ದರಿಂದಲೇ ಪರಾತ್ಪರನು ಸೃಷ್ಟಿಯಲ್ಲಿ ಸಂಭವಿಸುವ ಸಕಲವನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಬಲ್ಲವನು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಸ್, ನೆಕ್ಸ್ಟ್ ಇನ್ನೊಮ್ಮೆ ಚಾನ್ಸ್ ಕೊಡ್ತೇನೆ. ಡಾಕ್ಟರ್ ಅರುಣ ಮತ್ತು ದಯಾಶಂಕರ್, ದಯಾರಾಮ್ ಬರೋದಿಲ್ಲ. ಓಕೆ, ನೆಕ್ಸ್ಟ್ ನಿಮ್ಮ ಚಾನ್ಸ್ ಹೋಯಿತು. ಸಾರಿ, ಕೆ ಬಿ ಉಂಟು, ಅದು ಶಾಯದೆ ಆ್ಯಕ್ಚುಲಿ ಬಿ ಆದಮೇಲೆ ಸಿ ಬರಬೇಕು. ಸಿ ಯಾರಿಲ್ಲಲ್ಲ. ಓಕೆ, ಗಂಗಾಧರ್ ಆಚಾರ್ಯ. ಹರೇ ಕೃಷ್ಣ ಪ್ರಭುಜಿ. ಓದಿ ಸರ್. ಅಂತಿಮವಾಗಿ ಎಲ್ಲದರ ಮೂಲ ಆಕಾರವು ಪರಮ ಪರಿಪೂರ್ಣನಾದ ಪರಾತ್ಪರ ಅಥವಾ ಬ್ರಹ್ಮನ್ ಆಗಿದೆ ಎಂದು ಶ್ರುತಿ ಮಂತ್ರದಲ್ಲಿ ಹೇಳಲಾಗಿದೆ. ಎಲ್ಲವೂ ಅವನಿಂದ ಉದ್ಗಮಿಸುತ್ತವೆ, ಅವನಿಂದಲೇ ಎಲ್ಲವೂ ಪಾಲಿಸಲ್ಪಡುತ್ತವೆ ಮತ್ತು ಕೊನೆಯಲ್ಲಿ ಎಲ್ಲವೂ ಅವನಲ್ಲೇ ಅಂತರ್ಗತವಾಗುತ್ತವೆ. ಅದೇ ಪ್ರಕೃತಿಯ ನಿಯಮ. ಶ್ರುತಿ ಮಂತ್ರದಲ್ಲೂ ಇದನ್ನೇ ದೃಢಪಡಿಸಲಾಗಿದೆ. ಕಲ್ಪದ ಆದಿಯಲ್ಲಿ ಯಾವ ಮೂಲ ಆಕಾರದಿಂದ ಎಲ್ಲವೂ ಉಗಮಿಸುವವೋ ಹಾಗೂ ಅಂತಿಮವಾಗಿ ಎಲ್ಲವೂ ಯಾವ ಭಂಡಾರದಲ್ಲಿ ಅಂತರ್ಗತವಾಗುವವೋ ಅದೇ ಪರಮಸತ್ಯ ಅಥವಾ ಬ್ರಹ್ಮನ್ ಎಂದು ಹೇಳಲಾಗಿದೆ. ಭೌತಿಕ ವಿಜ್ಞಾನಿಗಳು ಗೃಹಮಂಡಲ ವ್ಯವಸ್ಥೆಯ ಅಂತಿಮ ಮೂಲಕ ಆಕಾರ ಸೂರ್ಯನೇ ಎಂದು ಭಾವಿಸಿದ್ದಾರೆ. ಆದರೆ ಸೂರ್ಯನ ಮೂಲ ಹೇಳಲು ಅವರು ಅಸಮರ್ಥರು. ಇಲ್ಲಿ ಅಂತಿಮ ಮೂಲ ಆಕಾರವನ್ನು ವಿವರಿಸಲಾಗಿದೆ. ವೇದ ಸಾಹಿತ್ಯದ ಪ್ರಕಾರ ಸೂರ್ಯನಿಗೆ ಹೋಲಿಸಬಹುದಾದ ಬ್ರಹ್ಮದೇವನೇ ಅಂತಿಮ ಸೃಷ್ಟಿಕರ್ತನಲ್ಲ. ಬ್ರಹ್ಮನಿಗೆ ಪರಮ ಪುರುಷನಿಂದ ವೇದಜ್ಞಾನದ ಬೋಧನೆಯಾಯಿತೆಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಬ್ರಹ್ಮನೇ ಮೂಲ ಜೀವಿಯಾಗಿದ್ದು ಆ ಕಾಲದಲ್ಲಿ ಬೇರಾವ ಜೀವಿಯೂ ಅಸ್ತಿತ್ವದಲ್ಲಿ ಇರಲಿಲ್ಲವಾದ್ದರಿಂದ ಅವನಿಗೆ ಬೇರೆ ಮೂಲಗಳಿಂದ ಪ್ರೇರಣೆ ಸ್ಫೂರ್ತಿಗಳು ಒದಗಿ ಬರುವ ಸಂಭವ ಇಲ್ಲ ಎಂದು ತರ್ಕ ಮಾಡಬಹುದು. ಅನುಷಂಗಿಕವಾಗಿ ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ ಸೃಷ್ಟಿ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಗುವಂತೆ ಪರಮ ಪುರುಷನೇ ಬ್ರಹ್ಮನಿಗೆ ಸ್ಫೂರ್ತಿ ಪ್ರೇರಣೆ ನೀಡಿದನೆಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಆದ್ದರಿಂದ ಸಕಲ ಸೃಷ್ಟಿಯ ಹಿಂದಿರುವ ಮಹಾನ್ ಮೇಧಶಕ್ತಿಯು ಪರಾತ್ಪರನಾದ ಶ್ರೀಕೃಷ್ಣನೇ. ಭೌತ ದ್ರವ್ಯವನ್ನೊಳಗೊಂಡ
ಪ್ರಕೃತಿ ಎಂಬ ಸೃಜನ ಶಕ್ತಿಯ ಮೇಲ್ವಿಚಾರಣೆ ನಡೆಸುವವನು ತಾನೇ ಎಂದು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದಲೇ ಶ್ರೀ ವೇದವ್ಯಾಸರು ಸೃಷ್ಟಿ ಕ್ರಿಯೆಯಲ್ಲಿ ಬ್ರಹ್ಮನಿಗೆ ಮಾರ್ಗದರ್ಶನ ನೀಡುವ ಶ್ರೀಕೃಷ್ಣನನ್ನು ಆರಾಧಿಸುತ್ತಾರೆಯೇ ವಿನಃ ಬ್ರಹ್ಮದೇವನನ್ನಲ್ಲ. ಈ ಶ್ಲೋಕದಲ್ಲಿ ವಿಶೇಷವಾಗಿ ಅಭಿಜ್ಞಾ ಮತ್ತು ಸ್ವರಾಟ್ ಪದಗಳು ತುಂಬಾ ಮಹತ್ವಪೂರ್ಣವಾದವು. ಈ ಎರಡು ಪದಗಳು ಪರಮ ಪುರುಷ ಶ್ರೀಕೃಷ್ಣನು ಉಳಿದೆಲ್ಲ ಜೀವರಾಶಿಗಳಿಗಿಂತ ಹೇಗೆ ಭಿನ್ನ ಮತ್ತು ಶ್ರೇಷ್ಠ ಎಂಬುದನ್ನು ಸೂಚಿಸುತ್ತದೆ. ಬೇರಾವ ಜೀವಿಯು ಅಭಿಜ್ಞನೂ ಇಲ್ಲ, ಸ್ವರಾಟನೂ ಅಲ್ಲ. ಅಂದರೆ ಶ್ರೀಕೃಷ್ಣ ಹೊರತು ಬೇರೆ ಯಾರೂ ಪೂರ್ಣ ಅಭಿಜ್ಞನಲ್ಲ, ಪೂರ್ಣ ಸ್ವತಂತ್ರನೂ ಅಲ್ಲ. ಬ್ರಹ್ಮನು ಕೂಡ ಸೃಷ್ಟಿಸಲು ದೇವೋತ್ತಮ ಪರಮನ್ನನು ಧ್ಯಾನಿಸಬೇಕು. ಹೀಗಿರುವಾಗ ಐನ್ಸ್ಟೀನ್ ನಂತಹ ಮಹಾವಿಜ್ಞಾನಿಗಳ ಬಗೆಗೆ ಹೇಳುವುದೇನಿದೆ? ಇಂತಹ ವಿಜ್ಞಾನಿಗಳ ಮೇಧಾಶಕ್ತಿ ಬುದ್ಧಿಶಕ್ತಿಗಳು ಖಂಡಿತವಾಗಿ ಮಾನವ ನಿರ್ಮಿತವಲ್ಲ. ವಿಜ್ಞಾನಿಗಳಿಂದಲೇ ಇಂತಹ ಮಿದುಳಿನ ಸೃಷ್ಟಿ ಸಾಧ್ಯವಿಲ್ಲ ಎಂದಾಗ ಭಗವಂತನ ಅಧಿಕಾರವನ್ನು ಉಲ್ಲಂಘಿಸುವ ಮೂರ್ಖ ಶಿಖಾಮಣಿಗಳಾದ ನಾಸ್ತಿಕರ ಬಗ್ಗೆ ಹೇಳುವುದೇನಿದೆ? ಭಗವಂತನೊಂದಿಗೆ ತಾವು ಐಕ್ಯ ಹೊಂದುವುದಾಗಿ ಆತ್ಮ ಪ್ರಶಂಸೆ ಮಾಡಿಕೊಳ್ಳುವ ಮಾಯಾವಾದಿಗಳು ಅಭಿಜ್ಞರಲ್ಲ ಅಥವಾ ಸ್ವರಾಟರಲ್ಲ. ಇಂತಹ ಮಾಯಾವಾದಿಗಳು ಭಗವಂತನಲ್ಲಿ ಐಕ್ಯ ಹೊಂದುವುದಕ್ಕಾಗಿ ಜ್ಞಾನ ಸಂಪಾದಿಸಲು ಕಠೋರ ವ್ರತಗಳನ್ನು ಆಚರಿಸುತ್ತಾರೆ. ಆದರೆ ಇಂಥವರು ಅಂತಿಮವಾಗಿ ಮಠ ಮಂದಿರಗಳ ನಿರ್ಮಾಣಕ್ಕೆ ಅಗತ್ಯವಾಗಿ ಹಣವನ್ನು ಒದಗಿಸುವ ಯಾರಾದರೊಬ್ಬ ಶ್ರೀಮಂತನ ಅವಲಂಬಿಗಳಾಗುತ್ತಾರೆ. ರಾವಣ ಮತ್ತು ಹಿರಣ್ಯಕಶ್ಯಪು ಇಂತಹ ನಾಸ್ತಿಕರು ದೇವಾದಿದೇವನ ಅಧಿಕಾರವನ್ನು ಉಲ್ಲಂಘಿಸುವ ಮುನ್ನ ವ್ರತ, ತಪಸ್ಸು ಮೊದಲಾದ ಸಂಸ್ಕಾರಗಳನ್ನು ಆಚರಿಸಬೇಕಾಯಿತು. ಆದರೆ ಕೊನೆಯಲ್ಲಿ ಭಗವಂತನು ಕರಾಳ ಮೃತ್ಯು ರೂಪದಲ್ಲಿ ಪ್ರತ್ಯಕ್ಷನಾದಾಗ ಅವರು ಅಸಹಾಯಕರಾದರು, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅಸಮರ್ಥರಾದರು. ದೇವರ ಅಧಿಕಾರವನ್ನು ಉಲ್ಲಂಘಿಸುವ ಯತ್ನಿಸುವ ಆಧುನಿಕ ನಾಸ್ತಿಕರ ಹಣೆಯ ಬರವು ಇದೇ ಆಗಿದೆ. ಇತಿಹಾಸ ಪುನರಾವರ್ತನೆಗೊಳ್ಳುವುದರಿಂದ ಆಧುನಿಕ ನಾಸ್ತಿಕರು ಇದೇ ಗತಿ ಒದಗುವುದು. ಮನುಷ್ಯನು ಭಗವಂತನ ಅಧಿಕಾರವನ್ನು ಉಪೇಕ್ಷಿಸದಾಗಲೆಲ್ಲ ಅವನನ್ನು ದಂಡಿಸಲು ಪ್ರಕೃತಿ ಇದೆ ಹಾಗೂ ಪ್ರಕೃತಿಯ ನಿಯಮಗಳಿಗೆ ಇದು ಭಗವದ್ಗೀತೆಯ ಯದಾಹಿ ಧರ್ಮಸ್ಯ ಗ್ಲಾನಿಹ ಎಂಬ ಜನಪ್ರಿಯ ಶ್ಲೋಕದಲ್ಲಿ ದೃಢಪಟ್ಟಿದೆ. ಧರ್ಮ ಗ್ಲಾನಿಯಾದಾಗಲೆಲ್ಲ ಹಾಗೂ ಅಧರ್ಮ ಹೆಚ್ಚಾದಾಗಲೆಲ್ಲ ಎಲೈ ಅರ್ಜುನನೇ, ನಾನು ಸ್ವತಃ ಆವತರಿಸುತ್ತೇನೆ. ಧನ್ಯವಾದ ಸರ್, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದ. ಓಕೆ, ನೆಕ್ಸ್ಟ್ ಜಿ ಆಯ್ತು. ದೀಕ್ಷಾ ಪ್ರಕಾಶ್. ಹರೇ ಕೃಷ್ಣ. ದೀಕ್ಷಾ ಪ್ರಕಾಶ್ ಇಲ್ವಾ? ಓಕೆ, ನೆಕ್ಸ್ಟ್ ಗಾಯತ್ರಿ. ಎಸ್, ಗಾಯತ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲಿಂದ ಪ್ರಭಾ? ದೇವೋತ್ತಮ ಪರಮಪುರುಷನು. ದೇವೋತ್ತಮ ಪರಮಪುರುಷನು ಸಕಲ ರೀತಿಯಲ್ಲೂ ಪರಿಪೂರ್ಣ ಎಂದು ಎಲ್ಲ ಶ್ರುತಿ ಮಂತ್ರಗಳು ದೃಢಪಡಿಸಿವೆ. ಸಕಲ ಪರಿಪೂರ್ಣನಾದ ಭಗವಂತನ ಭೌತ ದ್ರವ್ಯದತ್ತ ದೃಷ್ಟಿ ಬೀರಿ ಸಕಲ ಜೀವರಾಶಿಯನ್ನು ಸೃಷ್ಟಿಸಿದನೆಂದು ಶ್ರುತಿ ಮಂತ್ರ ಹೇಳುತ್ತದೆ. ಜೀವಗಳು ಭಗವಂತನ ವಿಭಿನ್ನಾಂಶ. ಭಗವಂತನು ಜಗತ್ತಿನಲ್ಲಿ ಆಧ್ಯಾತ್ಮದ ಬೀಜಗಳನ್ನು ಬಿತ್ತುವ ಮೂಲಕ ಅಪಾರವಾದ ಅದ್ಭುತ ಸೃಷ್ಟಿಕ್ರಿಯೆಯ ನಿಟ್ಟಿನಲ್ಲಿ ಸೃಜನಶೀಲ ಶಕ್ತಿಗಳಿಗೆ ಚಾಲನೆ ನೀಡುತ್ತಾನೆ. ಭಗವಂತ ಒಬ್ಬ ಗಡಿಯಾರದ ತಜ್ಞನಿಗಿಂತ ಹೆಚ್ಚಲ್ಲ ಎಂದು ನಾಸ್ತಿಕರು ಹೇಳಬಹುದು. ಆದರೆ ಭಗವಂತ ಮಹಾನ್ ಸೃಷ್ಟಿಕರ್ತ. ಅವನು ಸ್ತ್ರೀ ಪುರುಷ ಜೋಡಿ ರೂಪಗಳಲ್ಲಿ ಯಂತ್ರಗಳನ್ನು ಸೃಷ್ಟಿಸಬಲ್ಲನು. ಈ ಹೆಣ್ಣು ಗಂಡು ರೂಪಗಳು ಇದೇ ಬಗೆಯ ಅಸಂಖ್ಯಾತ ಯಂತ್ರಗಳನ್ನು ದೇವರ ಗಮನವಿಲ್ಲದೆಯೇ ಸೃಷ್ಟಿಸುತ್ತವೆ. ಮನುಷ್ಯ ತನ್ನ ಗಮನದ ಅವಶ್ಯಕತೆ ಇಲ್ಲದೆಯೇ ಇದೆ.
ಇದೇ ರೀತಿಯ ಸೃಷ್ಟಿ ಸಾಮರ್ಥ್ಯವುಳ್ಳ ಯಂತ್ರಗಳನ್ನು ಸೃಷ್ಟಿಸಬಲ್ಲನಾದರೆ ಹುಲು ಮಾನವನು ದೇವರ ಬುದ್ಧಿ ಸಾಮರ್ಥ್ಯಗಳಿಗೆ ಸರಿ ಸಮೀಪನಾಗಬಹುದು. ಆದರೆ ಇದು ಸಾಧ್ಯವಿಲ್ಲ, ಏಕೆಂದರೆ ಪ್ರತಿ ಯಂತ್ರವನ್ನು ಪ್ರತ್ಯೇಕವಾಗಿಯೇ ನಡೆಸಬೇಕಾಗುತ್ತದೆ. ಆದ್ದರಿಂದಲೇ ಯಾರೊಬ್ಬರು ಭಗವಂತನನ್ನು ಶ್ರೇಷ್ಠ ಎಂಬುದನ್ನು ಸೂಚಿಸುತ್ತದೆ. ಎಲ್ಲ ಚೇಂಜ್ ಆಗ್ತಾ ಇದೆ. ಚೆನ್ನಾಗಿ ಸೃಷ್ಟಿ ಮಾಡಲಾರದು. ಬರ್ತಾ ಇಲ್ವಾ ನಿಮ್ಗೆ? ಕಾಣ್ತಾ ಇಲ್ಲ ಸ್ವಾಮಿ. ಚೆನ್ನಾಗಿ ಅಸಮೌರ್ಧ ಎಂಬುದು ದೇವರ ಇನ್ನೊಂದು ಹೆಸರು. ಅಂದರೆ ಯಾರು ದೇವರ ಮುಂದೆ ಸರಿಸಾಮಾನರಲ್ಲ ಅಥವಾ ದೇವರಿಗಿಂತ ದೊಡ್ಡವರಲ್ಲ ಎಂದು ಇದರ ಅರ್ಥ. ಅವನಿಗೆ ಎಂದು ಇದರ ಅರ್ಥ. ಅವನಿಗೆ ಸರಿಗಟ್ಟುವವರು ಯಾರೂ ಇಲ್ಲ, ಅವನೇ ಪರಮ ಸತ್ಯ. ಇದನ್ನು ಶ್ರುತಿ ಮಂತ್ರಗಳಲ್ಲಿ ದೃಢಪಡಿಸಲಾಗಿದೆ. ಈ ಭೌತ ಪ್ರಪಂಚದ ಸೃಷ್ಟಿಗೆ ಮುನ್ನ ಸಕಲರ ಸ್ವಾಮಿಯಾದ ಭಗವಂತನೊಬ್ಬನೇ ಅಸ್ತಿತ್ವದಲ್ಲಿದ್ದ ಎಂದು ಹೇಳಲಾಗಿದೆ. ಭಗವಂತನು ವೇದ ಜ್ಞಾನವನ್ನು ಬ್ರಹ್ಮನಿಗೆ ಬೋಧಿಸಿದ. ಸಕಲರೂ ಸರ್ವರೀತಿಯಲ್ಲೂ ಭಗವಂತನಿಗೆ ವಿಧೇಯರಾಗಿರಬೇಕು. ಲೌಕಿಕ ಬಂಧನಗಳಿಂದ ಮುಕ್ತಿ ಬಯಸುವವನು ಅವನಿಗೆ ಶರಣಾಗತನಾಗಲೇಬೇಕು. ಭಗವದ್ಗೀತೆಯಲ್ಲೂ ಇದನ್ನು ದೃಢಪಡಿಸಲಾಗಿದೆ. ಪರಮ ಪುರುಷನಾದ ಭಗವಂತನು ಓದ್ಲಿಯ ಪ್ರಭುಜ? ಇಲ್ಲ, ಧನ್ಯವಾದ. ಬೇರೆಯವರಿಗೆ ಧನ್ಯವಾದ. ಒಂದು ಪ್ಯಾರಾಗ್ರಾಫ್. ಓಕೆ, ಈಗ ನೆಕ್ಸ್ಟ್ HV ಯೋಗ ನರಸಿಂಹನ್. GHI. ನೋಡಿ, ನೀವು ಅಲ್ಲಿ ಆಂಡ್ರೇಸ್ ಎಲ್ಲ ಮಾಡಿದಿರಿ. ಆಂಡ್ರೇಸ್ ಮಾಡುವ ಅಗತ್ಯ ಇಲ್ಲ, ದಯವಿಟ್ಟು ಆಲ್ಫಾಬೆಟ್ ಪ್ರಕಾರ ಹೋಗುವುದು. ನಮಸ್ತೆ ಗುರುಜಿ. ಓದಿ. ಪರಮ ಪುರುಷನಾದ ಭಗವಂತನ ಪಾದ ಪದ್ಮಗಳಲ್ಲಿ ಶರಣಾಗತನಾಗದವನು ದಿಗ್ಭ್ರಾಂತನಾಗುವುದು ಖಂಡಿತ. ಮನುಷ್ಯನು ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಶರಣಾಗತವಾಗಿ ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಶ್ರೀಕೃಷ್ಣನ ಎಲ್ಲ ಕಾರ್ಯಕಾರಣಗಳ ಕಾರಣ ಪುರುಷ ಎಂಬುದನ್ನು ಸಂಪೂರ್ಣವಾಗಿ ಅರಿಯಬೇಕು. ಆಗಲೇ ಅವನು ಮಹಾತ್ಮನಾಗುವನು. ಆದರೆ ಇಂತಹ ಮಹಾತ್ಮನನ್ನು ಕಾಣುವುದು ವಿರಳ. ಸಕಲ ಸೃಷ್ಟಿಯ ಮೂಲ ಕಾರಣ ಪುರುಷ ಶ್ರೀಕೃಷ್ಣನೇ ಎಂಬುದನ್ನು ಮಹಾತ್ಮರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಅವನೇ ಪರಮ ಸತ್ಯ, ಏಕೆಂದರೆ ಉಳಿದೆಲ್ಲ ಸತ್ಯಗಳು ಅವನಿಗೆ ಸಾಪೇಕ್ಷವಾದವು. ಅವನು ಸರ್ವಜ್ಞ, ಅವನಿಗೆ ಮಾಯ ಎಂಬುದಿಲ್ಲ. ಸಣ್ಣ ಬೇರಲ್ಲ ಓದಿ. ಮಾಯವಾದಿ ವಿದ್ವಾಂಸರಾದ ಕೆಲವರು ಶ್ರೀ ಭಾಗವತನನ್ನು ಶ್ರೀ ವೇದವ್ಯಾಸರು ರಚಿಸಲಿಲ್ಲ, ಆಧುನಿಕ ಪರಂಪರೆಯ ಉಪದೇವನೆಂಬುದನ್ನು ರಚಿಸಿದನೆಂದು ಹೇಳುತ್ತಾರೆ. ಇಂತಹ ಅರ್ಥಹೀನ ತರ್ಕಗಳನ್ನು ಖಂಡಿಸಲೋಸ್ಕರ ಶ್ರೀಧರ ಸ್ವಾಮಿಗಳು ಪ್ರಾಚೀನ ಪುರಾಣಗಳಲ್ಲಿ ಶ್ರೀಮದ್ ಭಾಗವತದ ಪ್ರಸ್ತಾಪಗಳಿರುವುದನ್ನು ಬೆರಳು ಮಾಡಿ ತೋರಿಸುತ್ತಾರೆ. ಭಾಗವತದ ಮೊದಲನೆಯ ಶ್ಲೋಕವು ಗಾಯತ್ರಿ ಮಂತ್ರದಿಂದ ಪ್ರಾರಂಭವಾಗುತ್ತದೆ. ಪುರಾಣಗಳಲ್ಲೇ ಅತಿ ಪ್ರಾಚೀನ ಪುರಾಣವಾದ ಮತ್ಸ್ಯ ರೂಪದಲ್ಲಿ ಇದರ ಪ್ರಸ್ತಾಪವಿದೆ. ಭಾಗವತದಲ್ಲಿ ಪ್ರಸ್ತಾಪಿಸಿರುವ ಗಾಯತ್ರಿ ಮಂತ್ರದೊಂದಿಗೆ ಅನೇಕ ಆಧ್ಯಾತ್ಮಿಕ ಉಪದೇಶಗಳಿವೆ ಎಂದು ಮತ್ಸ್ಯ ಪುರಾಣಗಳಲ್ಲಿ ಹೇಳಲಾಗಿದೆ. ಜೊತೆಗೆ ವೃತಾಸುರ ಚರಿತ್ರೆಯೂ ಇದೆ. ಹುಣ್ಣಿಮೆಯ ದಿನ ಈ ಮಹಾಗ್ರಂಥವನ್ನು ದಾನ ಕೊಟ್ಟವರು ದೇವೋತ್ತಮ ಪುರುಷನಲ್ಲೀಗ ಮರಳಿ ಜೀವದಲ್ಲಿ ಪರಮಸಿದ್ಧಿಯನ್ನು ಗಳಿಸುವರು. ಶ್ರೀಮದ್ ಭಾಗವತ ಬಗ್ಗೆ ಉಳಿದ ಪುರಾಣಗಳಲ್ಲೂ ಪ್ರಸ್ತಾಪಿಸಿದ್ದು 18,000 ಶ್ಲೋಕಗಳನ್ನುಳ್ಳಗೊಂಡಿರುವ ಈ ಮಹಾಗ್ರಂಥವನ್ನು 12 ಸ್ಕಂದಗಳಲ್ಲಿ ಪೂರ್ಣಗೊಳಿಸಲಾಗಿದೆ ಎಂದು ತಿಳಿಸಲಾಗಿದೆ. ಪದ್ಮ ಪುರಾಣಗಳಲ್ಲೂ ಗೌತಮ ಮತ್ತು ಮಹಾರಾಜ ಎಂಬ ಅಂಬರೀಷರ ನಡುವಣ ಸಂಭಾಷಣೆಯಲ್ಲೂ ಭಾಗವತದ ಉಲ್ಲೇಖವಿದೆ. ಲೌಕಿಕ ಬಂಧನಗಳಿಂದ ಮುಕ್ತಿಯನ್ನು ಅಪೇಕ್ಷಿಸುವುದಲ್ಲಿ ಭಾಗವತನ ತಪ್ಪದೇ ಸತತವಾಗಿ ಪಠಿಸುವಂತೆ ಮಹಾರಾಜರಿಗೆ ಉಪದೇಶಿಸಲಾಯಿತು. ಹೀಗಿರುವಾಗ ಭಾಗವತದ
ಪಾರಮ್ಯದ ಬಗ್ಗೆ ಸಂದೇಹವೇ ಇಲ್ಲ. ಕಳೆದ 500 ವರ್ಷಗಳಲ್ಲಿ ಜೀವ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ವಿಶ್ವನಾಥ ಚಕ್ರವರ್ತಿ, ವಲ್ಲಭಾಚಾರ್ಯರಂತಹ ಪ್ರಕಾಂಡ ಪಂಡಿತರು ಮತ್ತು ಆಚಾರ್ಯರೇ ಮಹಾಪ್ರಭು ಚೈತನ್ಯದ ತರುವಾಯ ಅನೇಕ ಮಂದಿ ಅದ್ವಿತೀಯ ವಿದ್ವಾಂಸರು ಭಗವತಕ್ಕೆ ವಿಸ್ತಾರವಾದ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಭಾಗವತದ ಗಂಭೀರ ಅಧ್ಯಯನದಲ್ಲಿ ಆಸಕ್ತಿಯುಳ್ಳವರು ಅದರ ಅಲೌಕಿಕ ಸಂದೇಶಗಳನ್ನು ಅರ್ಥ ಮಾಡಿಕೊಂಡು ಆಸ್ವಾದಿಸಲು ಈ ವ್ಯಾಖ್ಯಾನಗಳನ್ನು ಓದುವುದು ಉತ್ತಮ. ನಮಸ್ತೆ ಗುರುಜಿ. ಧನ್ಯವಾದ ಧನ್ಯವಾದ ಧನ್ಯವಾದ. ಓಕೆ ನೆಕ್ಸ್ಟ್ ಹನುಮಂತ ಕುಲಕರ್ಣಿ. ಒಂದು ನಿಮಿಷ. ಹನುಮಂತರಾವ್ ಕುಲಕರ್ಣಿ. ಎಸ್, ಹನುಮಂತರಾವ್ ಕುಲಕರ್ಣಿ. ಹರೇ ಕೃಷ್ಣ ಸರ್. ಹನುಮಂತರಾವ್ ಕುಲಕರ್ಣಿ ಓದಿ ಸರ್. ಲಾಸ್ಟ್ ಪ್ಯಾರ ಮುಗಿಯಿತು. ಎಸ್ ಕೃಷ್ಣ ಪ್ರಭುಜಿ. ಓದಿ. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಐಹಿಕ ಉನ್ಮಾದಗಳಿಂದ ಮುಖಶುದ್ಧ ಲೈಂಗಿಕ ಮನಃಶಾಸ್ತ್ರ ಆದಿರಸ ಕುರಿತು ವಿವೇಚಿಸಿದ್ದಾರೆ. ಇಡೀ ಭೌತಿಕ ಸೃಷ್ಟಿಯು ಲೈಂಗಿಕ ಜೀವನದ ತತ್ವಾಧಾರದ ಮೇಲೆ ಚಲಿಸುತ್ತಿದೆ. ಆಧುನಿಕ ನಾಗರಿಕತೆಯಲ್ಲಂತೂ ಕಾಮಜೀವನ ಎಲ್ಲಾ ಚಟುವಟಿಕೆಗಳ ಕೇಂದ್ರ ಬಿಂದು. ಯಾರು ಎತ್ತ ಕಡೆ ಮುಖ ಮಾಡಿದರೂ ಪ್ರಧಾನವಾಗಿ ಕಾಣುವುದು ಲೈಂಗಿಕ ಜೀವನ. ಆದ್ದರಿಂದ ಲೈಂಗಿಕ ಜೀವನ ಅವಾಸ್ತವವಲ್ಲ. ಅದರ ವಾಸ್ತವಿಕತೆಯನ್ನು ಆಧ್ಯಾತ್ಮಿಕ ಲೋಕದಲ್ಲಿ ಅನುಭವಿಸಬಹುದು. ಲೌಕಿಕದ ಲೈಂಗಿಕ ಜೀವನವು ಮೂಲ ಸತ್ಯದ ವಿಕೃತ ಛಾಯೆ. ಲೈಂಗಿಕ ಜೀವನದ ಮೂಲ ಸತ್ಯವು ಪರಮಸತ್ಯದಲ್ಲಿ ಅಡಗಿದೆ. ಆದ್ದರಿಂದಲೇ ಪರಮಸತ್ಯವು ನಿರಾಕಾರವಾಗಿರಲಾರದು. ನಿರಾಕಾರವಾಗಿದ್ದು ಪರಿಶುದ್ಧ ಲೈಂಗಿಕ ಜೀವನ ಅಸಾಧ್ಯ. ಇದರ ಪರಿಣಾಮವಾಗಿಯೇ ನಿರಾಕಾರವಾದಿ ದಾರ್ಶನಿಕರು ಹೇಯವಾದ ಐಹಿಕ ಕಾಮಜೀವನಕ್ಕೆ ಪರೋಕ್ಷ ಪ್ರಚೋದನೆ ನೀಡಿದ್ದಾರೆ. ಅವರು ಅಂತಿಮ ಸತ್ಯವಾದ ನಿರಾಕಾರವಾದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿರುವುದೇ ಇದಕ್ಕೆ ಕಾರಣ. ಇದೆಲ್ಲದರ ಪರಿಣಾಮವಾಗಿ ಕಾಮದ ಯಥಾರ್ಥ ಆಧ್ಯಾತ್ಮಿಕ ರೂಪವನ್ನು ತಿಳಿಯದ ಮಾನವನು ಲೌಕಿಕದ ವಿಕೃತ ಕಾಮ ಜೀವನವೇ ಸರ್ವಸ್ವವೆಂದು ಅಂಗೀಕರಿಸಿದ್ದಾನೆ. ವ್ಯಾಧಿಗ್ರಸ್ತ ಲೌಕಿಕ ಪರಿಸರದ ಲೈಂಗಿಕ ಜೀವನ ಹಾಗೂ ಆಧ್ಯಾತ್ಮಿಕ ಲೈಂಗಿಕ ಜೀವನ ಇವೆರಡರಲ್ಲಿ ವ್ಯತ್ಯಾಸಗಳಿವೆ. ಶ್ರೀಮದ್ ಭಾಗವತವು ಕ್ರಮೇಣ ನಿಷ್ಪಕ್ಷಪಾತ ವಾಚಕನನ್ನು ಪಾರಮಾರ್ಥದ ಪರಿಪೂರ್ಣ ಸಿದ್ಧಿಯೇ ಶೃಂಗಕ್ಕೆ ಏರಿಸುತ್ತದೆ. ಇದು ವೇದ ಮಂತ್ರಗಳಲ್ಲಿ ಒತ್ತಿ ಹೇಳಲಾಗಿರುವ ಫಲಾಪೇಕ್ಷಿತ ಕರ್ಮಗಳನ್ನು, ಊಹಾತ್ಮಕ ತತ್ವಜ್ಞಾನವನ್ನು ಹಾಗೂ ಔಪಚಾರಿಕ ದೇವತಾರಾಧನೆಯಂತಹ 3 ವಿವಿಧ ಐಹಿಕ ಕ್ರಿಯಾ ಚಟುವಟಿಕೆಗಳನ್ನು ಮೀರಿ ನಿಲ್ಲುವ ಸಾಮರ್ಥ್ಯವನ್ನು ವಾಚಕರಿಗೆ ನೀಡುತ್ತದೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ. ಓಕೆ, ಕೃಷ್ಣ ಚೈತನ್ಯ. ಎಸ್, ನೋಡಿ, ತುಂಬಾ ಪ್ರಭುಪಾದ್ ಎಷ್ಟು ಪೇಜ್ ಕೊಟ್ಟಿದ್ದಾರೆ, ತುಂಬಾ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇದು ಮುಖ್ಯ. ನಮ್ದು ಫೌಂಡೇಶನ್ ಗಟ್ಟಿ ಇದ್ರೆ ಉಳಿದದೆಲ್ಲ ಗಟ್ಟಿ ಆಗ್ತದೆ. ಓಕೆ.